ಹೊಸಪೇಟೆಯಲ್ಲಿ ದರ್ಶನ್ ಅವರ ಮೇಲೆ ನಡೆದ ಕೃತ್ಯ ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಕಲಾವಿದರೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು. ಈ ರೀತಿಯ ಅಮಾನವೀಯ ಘಟನೆ ಒಂದೇ ಮನೆಯಂತಿರುವ ಎಲ್ಲರಿಗೂ ನೋವುಂಟು ಮಾಡುತ್ತದೆ. ಮನುಷ್ಯತ್ವ ಮರೆತು ಯಾರೂ ಈ ರೀತಿಯ ಕೃತ್ಯಗಳನ್ನು ನಡೆಸಬಾರದು ಎಂದು ವಿನಂತಿಸುತ್ತೇನೆ. ಅಭಿಮಾನದಿಂದ ಪ್ರೀತಿಯನ್ನು ತೋರಿ ದ್ವೇಷ ಅಗೌರವನ್ನಲ್ಲ ಎಂದು ಶಿವಣ್ಣ ಹೇಳಿದ್ದಾರೆ. ವರದಿ ಆಂಟೋನಿ ಬೇಗೂರು. ನನ್ನ ಹಾಸ್ಪಿಟಲ್ನಲ್ಲಿ ದರ್ಶನ್ ಡೈರೆಕ್ಟ್ ಆಗಿದ್ದು ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು, ಬೇಜಾರಾಯಿತು. ಇದು ಯಾರೇ ಮಾಡಿದ್ದು ತಪ್ಪು. ಯಾಕಂದರೆ ನಾವು ಕಲಾವಿದರು ಯಾವಾಗಲೂ ಕುಟುಂಬಕ್ಕೆ ಸೇರಿದವರು ಅಂತ ನಾನು ಹೇಳಿದ ಮಾತು ನನ್ನ ಅಪ್ಪಾಜಿ ಯಾವಾಗ ಹೇಳಿದ್ರು. ನಾವೆಲ್ಲರೂ ಒಂದೇನು, ಒಬ್ರಿಗೆ ಅವಮಾನ ಆದರೆ ಇನ್ನೊಬ್ರಿಗೆ ಅವಮಾನ ಆದ ರೀತಿ ನಾವು ಅನ್ಕೋತೀವಿ. ದಯವಿಟ್ಟು ಯಾರೇ ಮಾಡಿದ್ರು ಈ ರೀತಿ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ದಯವಿಟ್ಟು ಎಲ್ಲರೂ ಒಂದೇ ಅನ್ನೋ ಥರ ಭಾವಿಸಿ. ಯಾಕಂದರೆ ನಾವೆಲ್ಲರೂ ಒಂದೇನೆ. ಗಂಡು ಮೆಟ್ಟಿದ ನಾಡು, ಗಂಡು ಹುಲಿ ಹುಟ್ಟಿದಂತ ಊರಿನ ಹೊಸಪೇಟೆ. ಕನ್ನಡ ಸಿನಿಮಾಗಳನ್ನ ಮಧ್ಯರಾತ್ರಿ ರಿಲೀಸ್ ಮಾಡಿಸುವಂತ ನಾವು ದಯವಿಟ್ಟು ಸ್ಪೀಕರ್ ಇಂದ ಹೋಗಿ. ದಯವಿಟ್ಟು ಸ್ಪೀಕರ್ ಇಂದ ಹೋಗಿ. ನಾಗು ಸರ್ ದಯವಿಟ್ಟು ಎಲ್ಲಿದ್ರು ಸ್ಪೀಕರ್ ಇಂದ